ನೀನ್ ಇವತ್ತು ಇಲ್ಲೇ ಮಲ್ಕೋತಾ ಇಲ್ಲ ಅಷ್ಟೇ. ಏನ್ ಇವಳು ನನಗೆ ಜೋಗುಳ ಆಡಿ ಲಾಲಿ ಆಡಿ ತೂಕ್ಸಿ ಮಲಗಿಸ್ತಾಳೆ. ವಾಗ್ಯಲೆ ನಮ್ಮ ಅಪ್ಪ ಇರೋ ಗಂಟ ಅಷ್ಟೇ ನೀನ್ ಅವಳಿ. ಈಗ ಅವ್ನು ಊರಲ್ಲಿಲ್ಲ, ಅವ್ನ್ ಬರೋ ಗಂಟ ನಾನೇ ರಾಜ. ಬೇಕಾದ್ರೆ ಅವ್ನ್ ಬಂದ್ಮೇಲೆ ಹೋಗಿ ಮಾವ ಮಾವ ಅಂತ ಎಲ್ಲ ಚಾಡಿ ಹೇಳು, ನಾನೇನ್ ತಲೆ ಕೆಟ್ಕೊಳಲ್ಲ. ಅಗ್ಗಿ ಹಬ್ಳ ನಿನ್ ದಮ್ಮ ಯಾಕಣೋ, ಮಲ್ಕೊಳಕ್ ಭಯ, ನೀನು ಮಲ್ಕೊಳ್ಳೋ. ಭಯ ಆಯ್ತದ? ಅಮ್ಮದ್ ಒಂದ್ ಕೆಲಸ ಮಾಡು, ಈ ಕಿಟಕಿ ಆಚೆ ಒಂದ್ ಹುಣಸೆ ಮರ ಐತೆ, ಅಲ್ಲಿ ಫ್ರೆಂಡ್ಸ್ ಎಲ್ಲ ನೇತಾಡ್ಕೊಂಡಿರ್ತಾರೆ, ನೀನ್ ಅವ್ರ ಜೊತೆ ಹೋಗಿ ನೇತಾಡ್ಕೊಂಡು ಮಾತಾಡ್ಕೊಂಡಿರ. ಎಲ್ಲ ಹೇಳ್ಬೇಡ್ವೋ, ನಂಗ್ ತುಂಬಾ ಭಯ ಆಗತ್ತೆ. ನೋಡೆ, ನಿನಗ್ ಭಯ ಆದ್ರೆ ಹೋಗಿ ನಿಮ್ ಅಣ್ಣನ ಮನೆ ಮಲ್ಕೋ, ಇಲ್ಲ ಒಬ್ಳೆ ಬಿತ್ಕೋ, ನಾನಂತೂ ಹೋಯ್ತಾ ಇದೀನಿ. ಯಾರು ಯಾರು ನೋಡಿ, ನೀವೇ ಕಾಣಿಸ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಕೂಗಿ ಊರ್ ಜನನೆಲ್ಲ ಸೇರ್ಸ್ಬೇಕಾಗತ್ತೆ. ಊರ್ ಜನ ಬಂದ್ರೆ ನಾನು ಏನು ಮಾಡಕ್ಕಾಗಲ್ಲ. ಏನ್ ಮಾಡಿ ನಾನು ಇವಾಗ ತಪ್ಪಿಸ್ಕೊಂಡು ಹೋದ್ರು ಅನ್ಸುತ್ತೆ. ಈಡಿಯಟ್ ಕಾರ್ಡ್ ಮನೆ ಮೇಲೆ ಕಣ್ಣು ಜನ